ಬಂಟ ಸಂಸ್ಥಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ದುರ್ಗಾ ಪ್ರಸಾದ್ ಶೆಟ್ರು ಹೇಳ್ತಾ ಇರುವಂಥದ್ದು ಮಠ ಪರಂಪರೆ ಅವಶ್ಯಕತೆ ಖಂಡಿತ ಇಲ್ಲ ಅನ್ನುವಂಥದ್ದು. ನಾನೀಗ ಒಕ್ಕಲಿಗರು ಅಥವಾ ವೀರಶೈವರು, ಆದಿಚುಂಚನಗಿರಿ ಮಠ ಆಗಿರ್ಬೋದು, ವೀರಶೈವರ ಮಠಗಳಾಗಿರ್ಬೋದು, ಅವರು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಆದರೆ ತಿದ್ದೋದಕ್ಕೆ, ಗೈಡ್ ಮಾಡೋದಕ್ಕೆ, ಮಾರ್ಗದರ್ಶನ ಕೊಡೋದಕ್ಕೆ ಒಂದು ಮಠ ಪರಂಪರೆ ಇದೆ. ಸೊ ಇಲ್ಲಿ ಬಂಟರಿಗೆ ಆ ಒಂದು ಕೊರತೆ ಇದೆ. ಬಂಟರು ತಪ್ಪು ದಾರಿಯಲ್ಲಿ ಹೋದರೆ, ಬಂಟ ಸಮುದಾಯ ತಪ್ಪು ದಾರಿಯಲ್ಲಿ ಹೋದರೆ ಅವರಿಗೆ ಗೈಡ್ ಮಾಡೋದಕ್ಕೊಂದು ಮಠ ಇಲ್ಲ. ಸೊ ಇದರ ಅವಶ್ಯಕತೆಗಾಗಿ ಒಂದು ಮಠದ ಅವಶ್ಯಕತೆ ಇದೆ ಬಂಟ ಕಮ್ಯುನಿಟಿಗೆ ಅನ್ನುವಂಥದ್ದು ಒಂದು ವಾದ. ಏನು ಹೇಳ್ತೀರಿ? ನೋಡಿ, ನಮ್ಮ ಬಂಟರಲ್ಲಿ ಇಲ್ಲದ್ರೆ ನಾಡವರಲ್ಲಿ ಈ ಮಠದ ಅನಿವಾರ್ಯತೆ ಇಲ್ಲ. ಯಾಕೆ ಅಂತ ಹೇಳಿದರೆ ಪ್ರತಿ ಹೆಚ್ಚಿನಾಗಿ 99% ಬಂಟರು ಒಳ್ಳೊಳ್ಳೆ ಮನತನದಿಂದ, ಗುತ್ತುಗಳಿಂದ, ಬೀಡುಗಳಿಂದ ಹುಟ್ಟಿ ಬಂದವರು. ಎಲ್ಲರಿಗೂ ಒಂದೊಂದು ಒಳ್ಳೆಯ ರೀತಿಯ ಹಿನ್ನೆಲೆ ಉಂಟು ಮನೆತನದ್ದು. ಒಂದೊಂದು ರೀತಿಯ ಧರ್ಮದೈವಗಳು ನಿಂತು ಸಮಾಜಕ್ಕೆ ನೆರಳು ಕೊಟ್ಟಂತ. ಒಂದು ನಿಮಿಷ, ವಜ್ರದೇವಿ ಸ್ವಾಮೀಜಿಗಳು ಮಾತಾಡ್ತಾರೆ. ಸ್ವಾಮೀಜಿಗಳೇ ನಮಸ್ತೆ. ನಮಸ್ತೆ. ನಮಸ್ತೆ ಸ್ವಾಮೀಜಿಗಳು, ಬಹುಶಃ ತಮಗೆ ಗೊತ್ತಾಗಿರಬಹುದು, ಮಠ ಪರಂಪರೆಯನ್ನು ಹುಟ್ಟು ಹಾಕುವಂತ ಪ್ರಯತ್ನಗಳು ನಡೀತಾ ಇದೆ ಬಂಟ ಕಮ್ಯುನಿಟಿಯೊಳಗೆ. ತಾವು ಬಂಟ ಕಮ್ಯುನಿಟಿ ಅಂತ ತಮ್ಮ ಐಡೆಂಟಿಟಿಯನ್ನು ತೋರಿಸಿಕೊಳ್ಳದಿದ್ರೂ ಕೂಡ ಅದರ ಒಳಗೆ ಇರೋದ್ರಿಂದ ತಾವು ಆನ್ಸರ್ ಮಾಡಬೇಕಾಗತ್ತೆ. ಏನ್ ಹೇಳ್ತೀರಿ ವಜ್ರದೇವಿ ಸ್ವಾಮೀಜಿಗಳೇ? ಪ್ರಸ್ತುತವಾಗಿರ್ತಕ್ಕಂಥ ವ್ಯವಸ್ಥೆಯ ಅಡಿಯಲ್ಲಿ ಪಂಚ ಸಮುದಾಯ ಹಿಂದಿನಿಂದ ಕುಲಗುರುಗಳನ್ನು, ಮಠಸ್ಥಾನ ಮನೆಗಳನ್ನ ಹೊಂದಿಕೊಂಡು ಅವರ ಹಿರಿಯವರನ್ನ ಗುರುಗಳು ಅಂತ ಆರಾಧನೆ ಮಾಡಿಕೊಂಡು ಬಂದ ಒಂದು ಕಾಲ. ಇದನ್ನ ನಾವು ಅನುಸರಿಸಿಕೊಂಡು ಹೋಗ್ಲಿಕ್ಕೆ ಪ್ರಸಕ್ತ ಸಾಧ್ಯವೋ ಎನ್ನುವಂತದ್ದನ್ನ ಯೋಚನೆ ಮಾಡಿದ್ರೆ ಸಾಧ್ಯವಿದೆ. ಆದರೆ ಪ್ರಸ್ತುತವಾಗಿರ್ತಕ್ಕಂಥ ಕಾಲಘಟ್ಟಗಳನ್ನ ಅಧ್ಯಯನ ಮಾಡಿ ಆ ಕಾಲಘಟ್ಟಗಳಲ್ಲಿ ನಮ್ಮ ಸಮಾಜದ ಮುಂಚೂಣಿಯ ವ್ಯವಸ್ಥೆಯನ್ನ ಹೇಗೆ ನಾವು ಮುಂದೆ ಐಕ್ಯಮತ್ಯತೆಯಲ್ಲಿ ತರಬಹುದು ಅನ್ನುವ ದೃಷ್ಟಿಯಿಂದ ಚರ್ಚೆ ಆಗಬೇಕು. ಇದರ ಬಗ್ಗೆ ವಿಚಾರಧಾರೆಗಳನ್ನ ನಾವುಗಳು ಚಿಂತನೆ ಮಾಡಬೇಕು. ಸಮುದಾಯ ಅರ್ಥಾತ್ ಬಂಟ ಸಂಘಗಳು ಉಂಟು. ನಮ್ಮ ಗಡಿಕಾರರು, ಗುತ್ತಿನವರು, ಇವರೆಲ್ಲ ಇದ್ದಾರೆ. ಇವರೆಲ್ಲ ಬಹಳಷ್ಟು ನಮ್ಮ ಮನೆತನಗಳ ಬಗ್ಗೆ, ನಮ್ಮ ನಮ್ಮ ಬಂಟ ಪುರಾಣಗಳ ಬಗ್ಗೆ ತಿಳಿದವರಿದ್ದಾರೆ. ಜನಪದೀಯ ಸಂಸ್ಕೃತಿ ಇರಬಹುದು, ನಮ್ಮ ದೈವ ದೇವರ ವ್ಯವಸ್ಥೆಗಳಿರ್ಬೋದು, ಇದನ್ನೆಲ್ಲ ಅವರು ಅರಿತುಕೊಂಡವರಿದ್ದಾರೆ. ಇವರನ್ನೆಲ್ಲ ಕೂರಿಸಿ ಒಂದು ಕಡೆ ಚರ್ಚೆ ಮಾಡಬೇಕು. ಅಂದ್ರೆ ಈಗಿನ ಅವಶ್ಯಕತೆ ಏನು ಎನ್ನುವುದರ ಬಗ್ಗೆ ಚರ್ಚೆ ಮಾಡಬೇಕು. ನಾನೊಬ್ಬ ಬಂಟ ಸಂಸ್ಥಾನ ಕಟ್ಟಿಕೊಂಡು ಹೋಗ್ತೇನೆ, ವಜ್ರದೇವಿ ಮಠವನ್ನ ಮಾಡಿದ್ದೇನೆ, ಇದು ಇಡೀ ಬಂಟ ಸಂಸ್ಥಾನಕ್ಕೆ ಅಂತ ನಾನು ತಿಳುವಳಿಕೆ ಮಾಡ್ತಾ ಹೋದ್ರೆ ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ. ಅಂದ್ರೆ ಸಮುದಾಯದ ಒಳಗೆ ಒಂದು ಚರ್ಚೆ ನಡಿಬೇಕು. ಆ ಚರ್ಚೆಯ ನಂತರ ಏನಿದ್ರು ಸ್ಟೆಪ್ ತೆಗೆದುಕೊಳ್ಳಬೇಕು ಅಂತ ಹೇಳ್ತೀರಿ ಸ್ವಾಮಿಗಳು? ಹೌದು. ಯಾಕೆ ಅಂತಂದ್ರೆ ಈಗ ನೋಡಿ, ನಾವು ವಜ್ರದೇವಿ ಮಠದವರು, ಇನ್ನು ಒಡೆಯೂರು ಮಠದವರು, ಕುಮಾರ ಮಠದವರು, ನಾವು ಇಲ್ಲಿ ನಮ್ಮ ಜಿಲ್ಲೆ ಒಳಗೆ 3 ಸನ್ಯಾಸಿಗಳಿದ್ದೇವೆ. ಆದ್ರೆ ನಮ್ಮ ಒಳಗಿನ ಪರಂಪರೆಗಳು ಬೇರೆ ಬೇರೆ. ಹೇಮಾರು ಮಠದವರದ್ದು ಪರಂಪರೆ ಬೇರೆ, ಒಡೆಯೂರು ಶ್ರೀಗಳ ಪರಂಪರೆ ಬೇರೆ, ನಮ್ಮ ಪರಂಪರೆ ಬೇರೆ. ಇದನ್ನು ಒಟ್ಟು ಹೇಗೆ ತರಬಹುದು ಎನ್ನುವುದನ್ನ ಈಗ ಪ್ರಸ್ತುತ ಗಡಿಕಾರರು ವೇದಿಕೆಯಲ್ಲಿದ್ದಾರೆ. ಅವರು ಬಹಳಷ್ಟು ಜ್ಞಾನಿಗಳಿದ್ದಾರೆ. ಅದರ ಬಗ್ಗೆ ತಿಳುವಳಿಕೆ ಮಾಡಿಕೊಳ್ಬೇಕು. ಯಾಕೆಂದ್ರೆ ಇಂತಹ ಜ್ಞಾನಿಗಳು ಒಂದು ಕಡೆಯಲ್ಲಿ ನಮ್ಮ ಇಡೀ ಬಂಟ ಸಮುದಾಯದ ವ್ಯವಸ್ಥೆಯ ಬಗ್ಗೆ ಅವರು ಅಧ್ಯಯನವನ್ನ ಹೊರಗೆ ಚೆಲ್ಲಬೇಕು. ಇಲ್ಲಿ ನಡೆಯುವಂತ ಈಗ ನಮ್ಮ ಬಂಟ ಸಮುದಾಯಕ್ಕೆ ಗುರುಪೀಠದ ಅವಶ್ಯಕತೆ ಇದೆಯೇ ಎನ್ನುವುದರ ಮಾನನೀಯ ಗಡಿಕಾರರು ಅದರ ಬಗ್ಗೆ ವಿವರಿಸಿದ್ರು. ನಿಜವಾಗಿಯೂ ಇವತ್ತಿನ ಸ್ತುತಿ ಅರ್ಹತೆ ಏನು ಅನ್ನುವುದನ್ನ ನಾವು ಚಿಂತನೆ ಮಾಡಿದ್ರೆ, ಇವತ್ತಿನ ಕಾಲಘಟ್ಟಕ್ಕೆ ಬಂಟ ಸಂಸ್ಥಾನಕ್ಕೆ ಅಥವಾ ಬಂಟ ಸಮುದಾಯಕ್ಕೆ ಒಂದು ಗುರುಪೀಠದ ಅವಶ್ಯಕತೆ ಇದೆ ಅಂತ ನಮಗನ್ನಿಸ್ತದೆ. ಆದರೆ ಅದು ನಾನು ಘೋಷಿಸುವುದಲ್ಲ, ಅಥವಾ ನಾನೇ ಮೀಟಿಂಗ್ ಮಾಡಿಕೊಂಡು ಒಂದಷ್ಟು ಜನಗಳನ್ನ ಸೇರಿಸಿಕೊಂಡು ನಾವೇ ಅದನ್ನು ಚಿಂತನೆ ಮಾಡುವುದು ಅಲ್ಲ. ಈ ಬಂಟ ಸಮುದಾಯ ಇದರ ಬಗ್ಗೆ ಚಿಂತನೆ ಮಾಡಬೇಕು. ಈ ಸಂಘಟನೆಗಳು, ಬಂಟ ಸಂಘಟನೆಗಳು ಮುಂಚೂಣಿಗೆ ಬರಬೇಕು. ಮುಂಚೂಣಿಯಲ್ಲಿರುವಂತಹ ನಾಯಕರು ಇದರ ಬಗ್ಗೆ ಇಡೀ ಸಮಾಜದ ಪ್ರಮುಖರನ್ನ, ಇಡೀ ಸಮಾಜದ ಆದ್ಯ ವ್ಯಕ್ತಿಗಳನ್ನ ಕರೆದು ಚರ್ಚೆ ಮಾಡಬೇಕು. ಅಂದ್ರೆ ಸ್ವಾಮೀಜಿಗಳು ಹೇಳೋ ಪ್ರಕಾರ ಮಠದ ಅವಶ್ಯಕತೆ ಇದೆ, ಆದ್ರೆ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳುವಂತದ್ದು ಅಲ್ಲ ಅಂತ ತಾವು ಹೇಳುವಂತದ್ದು? ಅಲ್ಲ 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 ಖಂಡಿತವಾಗಿ ಮಠದ ಅವಶ್ಯಕತೆ ಇದೆ. ಯಾಕೆಂತಂದ್ರೆ ನೋಡಿ, ಈಗ ನಮ್ಗೆ ರಾಜಕೀಯವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಇಲ್ಲ ನಮ್ಮ ಸಮುದಾಯಕ್ಕೆ. ಯಾಕೆಂತಂದ್ರೆ ಬೇರೆ ಸ್ವಾಮಿಗಳು ಬೇರೆ ಬೇರೆ ದಾರಿಗಳನ್ನ ಹಿಡ್ಕೊಂಡು ಹೋದ್ರಿಂದ ಅಲ್ಲಿ ಆ ವ್ಯವಸ್ಥೆ ಬಂದಿಲ್ಲ. ಇವತ್ತು ನಾವು ರಾಜಕೀಯವಾಗಿ ಪ್ರಬಲರಾಗಬೇಕಾದ್ರೆ ನಮಗೊಂದು ಗುರುಪೀಠ ಬೇಕು. ಹಾಗೆಂತ ಹೇಳಿ ನನ್ನ ಪೀಠವನ್ನೇ ನಾನು ಘೋಷಿಸ್ಲಿಕ್ಕೆ ಆಗುವುದಿಲ್ಲ. ಈಗ ಪಾರ್ಕೂರು ಸಂಸ್ಥಾನವನ್ನ ತುಳುನಾಡಿನ ಒಂದು ರಾಜಧಾನಿ, ಬಂಟರ ರಾಜಧಾನಿ ಅಲ್ಲ, ಅದನ್ನ ಗಡಿಕಾರರು ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಅದು ನಮಗೆ ಸಮುದಾಯಕ್ಕೆ ಸಂಬಂಧಪಟ್ಟ ಸಂಸ್ಥಾನ ಅಲ್ಲ. ಅದು ಇಡೀ ತುಳುನಾಡಿಗೆ ಸೀಮಿತವಾಗಿರ್ತಕ್ಕಂಥದ್ದು. ಇಡೀ ತುಳುನಾಡಿನ ಸಂಸ್ಥಾನವನ್ನ ನಮ್ಮ ಬಂಟ ಸಂಸ್ಥಾನ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆ ವಿಷಯದಲ್ಲೇ ನಾವು ಗಮನಿಸಿಕೊಂಡು ಹೋಗುವುದಾದರೆ, ಅವರು ಸಂತೋಷ್ ಗುರೂಜಿ ಅವರು ಮಾತಾಡ್ತಾ ಹೇಳಿದ್ರು, ನಾನು ನನ್ನದಾಗಿರ್ತಕ್ಕಂಥ ಒಂದು ಸಂಸ್ಥಾನವನ್ನ ಮಾಡ್ತೇನೆ. ಹಾಗೆ ಎಲ್ಲರೂ ಮಾಡಿದ್ದಾರೆ. ಈಗ
ಒಡಿಯೂರು ಶ್ರೀಗಳು ಮಾಡಿದ್ದಾರೆ, ನಾವು ಮಾಡಿದ್ದೇವೆ, ಎಮಾರು ಶ್ರೀಗಳು ಮಾಡಿದ್ದಾರೆ, ಹೀಗೆ ಬೇರೆ ಬೇರೆಯವರು ಮಾಡಿದ್ದಾರೆ. ಆದರೆ ಇದು ಇವತ್ತಿನ ಪ್ರಸ್ತುತ ವ್ಯವಸ್ಥೆಗೆ ಯಾವ ರೀತಿಯಲ್ಲಿ ನಮ್ಮನ್ನೆಲ್ಲ ಒಂದೇ ಛತ್ರದಡಿಯಲ್ಲಿ ತರಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ಓಕೆ ಸ್ವಾಮೀಜಿ, ಧನ್ಯವಾದಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ವಜ್ರದೇಹಿ ಸ್ವಾಮೀಜಿಗಳು ಮಾತಾಡ್ತಾ ಹೇಳಿದ್ರು ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಅಲ್ಲ ಅಂತ ವಜ್ರದೇಹಿ ಸ್ವಾಮೀಜಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದು. ಎಸ್, ನಾನು ಆಗ್ಲೇ ಕೇಳಿದೆ, ಉಳಿದ ಕಮ್ಯುನಿಟಿಗಳಿಗೆ ತಪ್ಪು ದಾರಿಯಲ್ಲಿ ಹೋದ್ರೆ ಒಂದು ಮಠ ಪರಂಪರೆ ಅನ್ನುವಂಥದ್ದು ಇದೆ, ಗೈಡ್ ಮಾಡೋದಕ್ಕಾದ್ರು. ನಮ್ಮಲ್ಲಿ ಅಂದ್ರೆ ಬಂಟ ಕಮ್ಯುನಿಟಿಯಲ್ಲಿ ಇಲ್ಲ ಅನ್ನುವಂಥ ಒಂದು ಕೊರಗು. ಸೊ ಇದನ್ನು ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕೆ? ನೋಡಿ, ಬಂಟರು ಯಾವತ್ತು ಏನು ಅಂತ ಹೇಳಿದ್ರೆ ವಿಶ್ವಮಾನವರು. ಅವರಿಗೆ ಏನು ಅಂತ ಹೇಳಿದ್ರೆ ಅವರು ತಪ್ಪಿದ್ರೆ, ನಾನು ಆಗಲೇ ಹೇಳಿದೆ, ಅವರ ಗುತ್ತುಗಳಲ್ಲಿ ಅವರ ಹಿರಿಯವರು ಗಡಿ ಹಿಡಿದವರು ಅವರನ್ನು ಸರಿದಾರಿಗೆ ತರುವಂತಹ ದೇವರೆದುರು ನಿಂತವರಿಗೆ ಸುಜ್ಞಾನ ಕೊಡುವಂತಹ ಕೆಲಸ ಬಹಳ ಹಿಂದಿನ ಕಾಲದಲ್ಲಿ ಆಗ್ತಾ ಬರ್ತಾ ಇತ್ತು. ಈಗಿನ ಕಾಲಕ್ಕೆ ಪರಿವರ್ತನೆಯಾಗಿ ಸುಜ್ಞಾನ ಎನ್ನುವಂತೆ 3 ಜನ ಸ್ವಾಮಿಗಳಾದರು ಸಮಾಜದಲ್ಲಿ. ಅವರವರ ಮಟ್ಟಿಗೆ ಅವರವರ ಕೆಲಸವನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಸಮಾಜಮುಖಿಯಾಗಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಸಂತೋಷ ಗುರೂಜಿ ಕೂಡ ಮಾಡ್ತಾ ಇದ್ದಾರೆ, ಸಂತೋಷವೇ. ಆದ್ರೆ ವಿಚಾರ ಏನು ಅಂತ ಹೇಳಿದ್ರೆ, ಒಂದು ಮಠ ಸ್ಥಾಪನೆ ಮಾಡುವಂತಹ ವಿಚಾರ ಅದು ಕಾಲಾತೀತವಾದಂತಹ ಒಂದು ವ್ಯವಸ್ಥೆ, ಅದು ಪ್ರಕೃತಿ ಒಪ್ಪಿಕೊಳ್ಬೇಕು. ನಾವು ಹೇಳುವುದು ಸರಿ, ಒಂದು ಗುರುಪೀಠವನ್ನು ಸ್ಥಾಪನೆ ಮಾಡುವಾಗ ಏನು ಅಂತ ಹೇಳಿದ್ರೆ ಕಾಲಮುಖಿ ತಂತ್ರದ ಮುಖ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತದೆ ಶಾಸ್ತ್ರ, ತಂತ್ರಶಾಸ್ತ್ರ. ಇದನ್ನು ಇವತ್ತು ಇಲ್ಲಿ ಸ್ಥಾಪನೆ ಮಾಡಿದ್ರೆ ಮುಂದಕ್ಕೆ ಎಂಥ ಪೀಠಾಧಿಪತಿಗಳು ಬರಬಹುದು, ಯಾವ ರೀತಿಯಾಗಿ ಅನೂಚಾನವಾಗಿ ಅವಿಚ್ಛಿನ್ನವಾಗಿ ಇದು ಮುಂದುವರಿಬೇಕು. ನೋಡಿ, ಶೃಂಗೇರಿ ಪರಂಪರೆ ನೋಡಿ, ಜಗದ್ಗುರು ಪೀಠ, ವಿಶ್ವಕ್ಕೆ ಜಗದ್ಗುರು ಪೀಠ, ಚತುರ್ವೇದದ ಅಧಿಪತ್ಯದ ಪೀಠ. ಜ್ಞಾನಕ್ಕೆ ಎಲ್ಲರೂ ಶರಣಾಗಬೇಕು ಅಂತೇಳಿ ವಾಕಸ್ತಂಭನೆ ಮಾಡಿ ಶ್ರೀಚಕ್ರದಲ್ಲಿ ಪ್ರತಿಷ್ಠೆ ಮಾಡಿ ಆಚಾರ್ಯ ಶಂಕರರು ಹಿಂದೂ ಧರ್ಮದ ಪುನರುತ್ಥಾನಕ್ಕೆ ಮಾಡಿದಂತಹ ಪೀಠ. ಯಾವುದೇ ಜಾತಿ ಸೀಮಿತವಾಗಿ ಮಾಡಿದ್ದಲ್ಲ, ಯಾವುದೇ ಒಂದು ಸಮುದಾಯ ಸ್ಮಾರ್ತರಿಗಾಗಲಿ ಇನ್ನೊಬ್ಬ ಬ್ರಾಹ್ಮಣರಿಗೆ ಮಾಡಿದ್ದಲ್ಲ. ಎಲ್ಲರೂ ಶರಣಾಗಿ ಸುಜ್ಞಾನಿಗಳಾಗಿ ಬಾಳಿ ಕೃಣ್ವಂತೋ ವಿಶ್ವಮಾರಿ ಎಂಬ ವೇದ ಸಿದ್ಧಾಂತದಲ್ಲಿ ಮಾಡಿದಂತಹ ಪೀಠ ಶಂಕರರು. ಅದ್ವೈತ ಸಿದ್ಧಾಂತ ನಾವು ಸಹ್ಯಾದ್ರಿಯ ಈ ದಕ್ಷಿಣ ಭಾರತದಲ್ಲಿ ಇದಕ್ಕೆ ಸಹ್ಯಾದ್ರಿ ಅಂತ ವೇದಗಳಲ್ಲಿ ಹೇಳಿದ್ದು. ನಾವು ಎಷ್ಟು ಬುದ್ಧಿವಂತರು ಅಂತ ಹೇಳಿದರೆ, ಸಾಧಾರಣ ಶಂಕರರನ್ನು ಕೂಡ ಇಲ್ಲಿ ಮೊದಲು ಒಪ್ಪಿಕೊಳ್ಳಿಲ್ಲಂತೆ. ಅದ್ವೈತ ಸಿದ್ಧಾಂತವು ಮೊದಲು ಬಂದದ್ದು ಗುರು ದತ್ತಾತ್ರೇಯರ ಕಾಲದಲ್ಲಿ 1,20,000 ವರ್ಷ ಅದು ಇತ್ತು. ಆಮೇಲೆ ಅದು ಹೋದಾಗ ವಿಷ್ಣು ಶರ್ಮ ಎಂಬ ಬ್ರಾಹ್ಮಣ ಅದನ್ನು ಪರಿಷ್ಕರಣೆ ಮಾಡಿ ತಂದರು. 20,000 ವರ್ಷ ಫೋರ್ಸಲ್ಲಿ ಬಂದು ತಿರ್ಗ ಹೋಯಿತು. ಆಮೇಲೆ ಶಂಕರರು ಅದನ್ನು ಪರಿಷ್ಕರಣೆ ಮಾಡಿ ಅದಕ್ಕೆ ಸಿದ್ಧಾಂತವನ್ನು ಬರೆದು ಅಲ್ಲಲ್ಲಿ ಹೋಗಿ ಮಂಡನೆ ಮಾಡಿದ ನಂತರ ಜನ ಒಪ್ಪಿಕೊಂಡು, ಆವಾಗ 10 ಹಲವು ಮತಶಾಸ್ತ್ರಗಳಿತ್ತು, ದರ್ಶನಶಾಸ್ತ್ರಗಳಿತ್ತು, ಅದೆಲ್ಲ ಅದರಲ್ಲಿ ಸೇರಿಕೊಂಡಿದ್ದು. ಹೇಳಿದರು, ನಿಮ್ಮ ಸಿದ್ಧಾಂತಕ್ಕೆ ನಾವು ಬದ್ಧ, ನಾವು ನಿಮ್ಮೊಟ್ಟಿಗೆ ಸೇರಿಕೊಳ್ತೇವೆ, ನಿಮ್ಮದು ಸರಿ ಇದೆ, ಆತ್ಮನೇ ಪರಮಾತ್ಮ, ಗೊತ್ತಾಯ್ತಲ್ಲ, ಬ್ರಹ್ಮ. ಇವತ್ತಿನ ಕಾಲಘಟ್ಟದಲ್ಲಿ ಶಂಕರಾಚಾರ್ಯರು ಮಠಗಳನ್ನ ಮಾಡಿರುವಂತದ್ದಾಗಿದೆ. ಕೇಮಾರು ಸ್ವಾಮೀಜಿಗಳು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಗಳೇ ನಮಸ್ಕಾರ. ಏನ್ ಹೇಳ್ತೀರಿ ಸ್ವಾಮೀಜಿಗಳೇ? ಹೊಸ ಒಂದು ಬೆಳವಣಿಗೆ ನಡೀತಾ ಇದೆ ಬಂಟ ಕಮ್ಯುನಿಟಿಯ ಒಳಗಡೆ, ತಮ್ಮ ಅಭಿಪ್ರಾಯ ಏನು ಇದರ ಬಗ್ಗೆ? ನಮ್ಮ ಅಭಿಪ್ರಾಯ ಏನಂತ ಹೇಳಿದ್ರೆ, ಬಂಟ ಕುಲಗುರು ಅನ್ನುವಂತ ಬಗ್ಗೆ ಈಗಾಗಲೇ ನಾವು ಈಗ ವಿಶ್ವ ಬಂಟ ಸಮ್ಮೇಳನದಲ್ಲಿ ಅದರ ಬಗ್ಗೆ ವಿಮರ್ಶೆಗಳು ಬಂದಿದೆ. ಬಂಟ ಸಮುದಾಯದಿಂದ ಅಂತ ನಿರ್ಣಯಗಳು ಎಲ್ಲೂ ಆಗ್ಲಿಲ್ಲ. ಯಾರೋ ಒಬ್ರು ಅಥವಾ ಯಾರೋ ಇಬ್ರು ನಾವು ಇದು ಬಂಟ ಸಮುದಾಯದಲ್ಲಿ ಒಂದು ಕುಲಗುರು ಮಾಡ್ತೇವೆ ಅಂತ ಹೇಳಿದ್ರೆ ಇಡೀ ಸಮಸ್ತ ಬಂಟ ಸಮಾಜ ಅದನ್ನು ಒಪ್ತದೆ ಅನ್ನುವಂತ ನಿರೀಕ್ಷೆ ನನ್ಗಿಲ್ಲ. ಅಂತ ವ್ಯವಸ್ಥೆಗಳು ಆಗಿಲ್ಲ. ಯಾಕಂದ್ರೆ ವಿಶ್ವ ಬಂಟ ಸಮ್ಮೇಳನದಲ್ಲಿ ಇದರ ಬಗ್ಗೆ ಚರ್ಚೆಗಳಾಗಿದೆ ಕಳೆದ ಬಾರಿ. ಅದರಲ್ಲಿ ಸ್ಪಷ್ಟವಾಗಿ ನಿಲುವು ಆಗ್ಲಿಲ್ಲ ಅಲ್ಲ, ಬಂಟ ಸಮಾಜಕ್ಕೊಂದು ಗುರುಪೀಠ ಬೇಕೋ ಬೇಡೋ ಅನ್ನೋ ಬಗ್ಗೆ ವಿಸ್ತೃತವಾದಂತ ಒಂದು ಚರ್ಚೆ ಆಗ್ಲಿಲ್ಲ ಅದು. ಒಂದು ಮತ್ತೆ ನಾನು ಯಾವುದೇ ಒಂದು ಸಮುದಾಯಕ್ಕೆ ಬದ್ಧವಾದಂತ ವ್ಯಕ್ತಿ ನಾನಲ್ಲ. ನಾನು ಯಾವುದೇ ಒಂದು ಸಮುದಾಯವನ್ನು ಒಪ್ಪುವ, ಒಂದು ಸಮುದಾಯಕ್ಕೆ ಸೀಮಿತವಾದಂತಹ ಗುರುಪೀಠವನ್ನು ನಾನು ಒಪ್ಪುವವಲ್ಲ ನಾನು. ಯಾಕಂದ್ರೆ ಸಾಧು ಸ್ವಾಮೀಜಿ ಅಥವಾ ಸಂತರ ಎಲ್ಲ ಸಮಸ್ತ ಸಮಾಜದ ಆಸ್ತಿ, ಅದು ಒಂದು ವರ್ಗದ ಆಸ್ತಿ ಅಲ್ಲ. ಅದನ್ನ ನಾನು ಯಾವತ್ತೂ ಒಪ್ಪುವುದಿಲ್ಲ. ಯಾಕಂತಂದ್ರೆ ಒಬ್ಬ ಸಂತ ಇದೊಂದು ಧಾರ್ಮಿಕವಾದಂತ ಒಂದು ಒಳಗಿರುವಂತಹ ಹುಡುಕು ಅಂತ ಹೇಳುವಂತ. ಯಾಕಂದ್ರೆ ಕೇವಲ ಒಂದೇ ಸಮುದಾಯಕ್ಕೆ ಬದ್ಧವಾಗಿರುವಂತದ್ದು, ಅಥವಾ ಕೇವಲ ಇಂತಹ ವ್ಯಕ್ತಿಗಳಿಗೆ, ಇಂತಹ ರಾಜಕೀಯ ವ್ಯಕ್ತಿಗಳಿಗೆ ಮಾತ್ರ ಬದ್ಧವಾಗಿರುವಂತಹ ನಾನು ಸಂಪ್ರದಾಯವನ್ನು ನಾನು ಯಾವತ್ತೂ ಒಪ್ಪುವುದಿಲ್ಲ. ಯಾಕಂದ್ರೆ ಸಮಾಜ, ಒಬ್ಬ ಸಾಧು, ಒಬ್ಬ ಸ್ವಾಮೀಜಿ, ಒಬ್ಬ ಸಂತ ಸಮಸ್ತ ಸಮಾಜದ ವಸ್ತು. ಒಬ್ಬ ಕೇವಲ ಒಂದು ಬಂಟ ಸಮುದಾಯದ ಅಥವಾ ಬಿಲ್ಲವ ಸಮುದಾಯದ ಅಥವಾ ಬೇರೆ ಯಾವುದೋ ಇನ್ಯಾವುದೋ ಒಂದು ಜಾತಿಯ ಸಮುದಾಯದ ಸ್ವಾಮೀಜಿಗಳನ್ನು ನಾನು ಒಪ್ಪುವುದಿಲ್ಲ. ಸ್ವಾಮೀಜಿಗಳೇ, ಬಹುಶಃ ಈಗಿನ ಪರಿಸ್ಥಿತಿ ಹಾಗೇ ಇದೆ. ಅಂದ್ರೆ ಒಕ್ಕಲಿಗರಿಗೊಂದು ಮಠ, ವೀರಶೈವರಿಗೊಂದು ಮಠ, ಬ್ರಾಹ್ಮಣರಿಗೊಂದು ಮಠ, ಈ ರೀತಿಯ ಪರಿಸ್ಥಿತಿ ಅದ್ರೇನು ಹೊರಗೆ ಬರಬೇಕನ್ನುವಂತ ನನ್ನ ವಿನಂತಿ. ಯಾಕಂದ್ರೆ ಸಮಾಜದಲ್ಲಿ ನೋಡಿ, ನಾವೀಗ ವಿದ್ಯಾವಂತರಾಗ್ತಾ ಇದ್ದೇವೆ. ನಾವು ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ, ಒಬ್ಬ ಎಲ್ಲ ಬಿಟ್ಟವ ಸರ್ವಸಂಗ ಪರಿತ್ಯಾಗಿಗೆ ಇಂತಹ ಒಂದು ಬಂಧನಗಳು ಬೇಕಾ? ಎಲ್ಲ ಬಂಧನವನ್ನು ಬಿಟ್ಟವನಿಗೆ ಪುನಃ ಬಂಧನಗಳು ಯಾಕೆ
ಎಲ್ಲ ಬಂಧನಗಳನ್ನು ಬಿಟ್ಟಂತ ಒಬ್ಬ ಸರ್ವಸಂಗ ಪರಿತ್ಯಾಗಿಗೆ ಇದು ಎಂತಕ್ಕೆ? ಇದು ದೊಡ್ಡ ಸಂಸಾರಿಕ ಬಂಧನ ಅಲ್ವಾ ಇದು? ಎಸ್, ಅಂದ್ರೆ ಕೇಮಾರ್ ಸ್ವಾಮೀಜಿಗಳು ತಾವು ಒಂದು ಈ ರೀತಿ ಹೇಳ್ಬೋದಾ, ಬಂಟ ಸಮುದಾಯಕ್ಕೆ ಮಠ ಪರಂಪರೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿರೋ ತಾವು? ಈಗಿನ ಮಟ್ಟದಲ್ಲಿ ಬಂಟ ಸಮುದಾಯಕ್ಕೆ ನನ್ನ ಅಂದ್ರೆ ಯಾಕಂದ್ರೆ ಬಂಟ ಸಮುದಾಯದಲ್ಲಿ ನನ್ನ ನಿರ್ಣಯ ಅಲ್ಲ, ಬಂಟ ಸಮುದಾಯ, ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂತೇಳಿ, ಈಗ ಬಂಟ ಸಮುದಾಯಕ್ಕೆ ಈಗ ಈಗಿನ ಮಟ್ಟಕ್ಕೆ ಬೇಡ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ನೋಡಿ, ಭಗವಾನ್ ನಿತ್ಯಾನಂದ ಸ್ವಾಮೀಜಿ ಅಂತವರು ಈ ಬಂಟ ಸಮುದಾಯದಲ್ಲಿ ಕೇವಲ ಈಗ ನಾನು ಕೇಮಾರ್ ಸ್ವಾಮೀಜಿ ಇರ್ಬೋದು, ಒಡಿಯೂರು ಸ್ವಾಮಿ ಜನದ ಪೂಜೆ, ಇವರು ವಜ್ರದೇವಿ ಸ್ವಾಮೀಜಿ ಅವರು ಇರ್ಬೋದು, ಕೇವಲ ನಾವು ಮಾತ್ರ ಆದದನ್ನ ನಮ್ಗಿಂತ ಮುಂಚೆ ಜನಾನಂದ ಸ್ವಾಮೀಜಿ ಅಂತ ಒಬ್ಬ ಮಹಾತ್ಮ ಆಗಿದ್ರು, ಮುಕ್ತಾನಂದ ಸ್ವಾಮೀಜಿ ಆಗಿದ್ರು, ಅಲ್ಲದೆ ಬೇರೆ ಬೇರೆ ಮಠದಲ್ಲಿ ಯಾವತ್ತು ಇವರು ಶ್ರೀವರ್ಗದಿಂದಲೂ ಎಷ್ಟೋ ಜನ ಸಾಧ್ವಿಗಳಾದಂತ ಉದಾಹರಣೆಗಳಿದೆ, ದೊಡ್ಡ ದೊಡ್ಡ ಸಾಧಕರು ಇದ್ದಾರೆ. ಅವರಿಗೆ ಆ ಚಿಂತನೆಗಳು ಇರಲಿಲ್ಲ. ಹಾಗಾದ್ರೆ ಈಗ ನಮ್ಗೆ ಅಂತ ಚಿಂತನೆಗಳು ಯಾಕೆ ಬೇಕು ಅಂದ್ರೆ ಯಾಕೆ ಬಂತು ಅನ್ನುವಂಥದ್ದು ಒಂದು ದೊಡ್ಡ ಚಿಂತನೆ ಮಾಡಬೇಕಾದಂತ ವಿಷಯ ಇದು. ಕೇವಲ ಒಬ್ಬರು ನಾನು ಬಂಟ ಸಮುದಾಯದ ಸ್ವಾಮಿ ಅಂತೆಲ್ಲ ಈ ಬಂಟ ಸಮುದಾಯ ಅದನ್ನು ಒಪ್ಪಿತ. ಈಗ ನೋಡಿ, ನಾಳೆ ಒಂದು ಪೀಠಕ್ಕೆ ಅವಮಾನವಾಗಬಾರದು. ಯಾಕಂದ್ರೆ ಒಂದು ಸನ್ಯಾಸಿಗೆ ಅವಮಾನ ಒಂದು ಪೀಠ ಮಾಡಿ ಅದನ್ನು ಸಮಸ್ತ ಬಂಟ ಸಮುದಾಯ ತಿರಸ್ಕಾರ ಮಾಡಿದ್ರೆ, ಅದಕ್ಕಿಂತ ಮುಂಚೆ ಬಂಟ ಸಮುದಾಯಕ್ಕೆ ಒಬ್ಬ ಕುಲಗುರು ಬೇಕು, ಕುಲಗುರು ಬೇಡ ಅನ್ನುವಂಥದ್ದು ವಿಸ್ತೃತವಾದಂತ ಒಂದು ಚರ್ಚೆ ಸಮಾಜದಲ್ಲಿ ಆಗಬೇಕು. ನನ್ನ ಆಶಯ ಏನಂತ ಹೇಳಿದ್ರೆ, ಒಬ್ಬ ಸಾಧು ಸರ್ವಸಂಗ ಪರಿತ್ಯಾಗಿಗೆ ಒಂದು ಸೀಮಿತವಾದಂತ ಒಂದು ಬೌಂಡ್ರಿ ಅಥವಾ ಇದನ್ನು ಒಂದು ಚೌಕಟ್ಟನ್ನು, ರೂಲ್ಸ್ ಅನ್ನು ನಿರ್ಮಿಸುವುದನ್ನು ನಾನು ಒಪ್ಪುವುದಿಲ್ಲ. ಇದು ನನ್ನ ನಿರ್ಣಯ. ಓಕೆ ಸ್ವಾಮೀಜಿಗಳೇ, ಧನ್ಯವಾದಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಕೇಮಾರು ಸ್ವಾಮೀಜಿಗಳು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು, ಒಬ್ಬ ಸನ್ಯಾಸಿಗೆ ಯಾವುದೇ ಧರ್ಮ ಅಥವಾ ಯಾವುದೇ ಒಂದು ಜಾತಿಯ ಒಂದು ಐಡೆಂಟಿಟಿಯನ್ನು ಇಟ್ಟುಕೊಂಡು ಮಠ ಮಾಡುವಂಥದ್ದು ತಪ್ಪು ಅನ್ನೋಂಥ ಅವರು ವ್ಯಕ್ತಪಡಿಸ್ತಾ ಇರುವಂಥ ಅಭಿಪ್ರಾಯ. ನಾನು ಸೀದಾ ದುರ್ಗಾ ಪ್ರಸಾದ್ ಶೆಟ್ರ ಹತ್ರ ಹೋಗ್ತೇನೆ. ಆಗಲೇ ಹೇಳ್ತಾ ಇದ್ರಿ ತಾವು, ಅಂದರೆ ಆ ಒಂದು ಮಠ ಪರಂಪರೆಯನ್ನು ಇವತ್ತು ಹುಟ್ಟು ಹಾಕುವಂಥ ಒಂದು ಸಾಮರ್ಥ್ಯ ಮತ್ತು ಆ ತಿಳುವಳಿಕೆ ಮತ್ತು ಶಾಸ್ತ್ರಬದ್ಧವಾಗಿ ಅದನ್ನು ನಡೆಸಿಕೊಂಡು ಹೋಗುವಂತ ಯೋಗ್ಯತೆ ಇರುವಂತ ವ್ಯಕ್ತಿಗಳು ಇದಾರ ಸದ್ಯ ಪರಿಸ್ಥಿತಿ? ನಾನು ಹೇಳುವುದೇನು ಅಂತ ಹೇಳಿದ್ರೆ, ಮೊದಲು ಏನು ಅಂತ ಹೇಳಿದ್ರೆ, ಆಗಲೇ ವಜ್ರದೇವಿ ಸ್ವಾಮಿಗಳು ಹೇಳಿದರು, ಅಲ್ಲಲ್ಲಿ ಬಂಟರ ಸಂಘಗಳುಂಟು, ಅಲ್ಲೊಂದು ಚರ್ಚೆ ಆಗಬೇಕು. ಆಮೇಲೆ ನಮ್ಮಲ್ಲಿ ಯಾರಿಗೂ ನಮ್ಮ ಬಂಟರು ಎಲ್ಲ ಸಮ್ಮೇಳನ ಎಲ್ಲ ಆಗ್ತದೆ, ನಮ್ಮಲ್ಲೊಂದು ಕೊರತೆ ಇದೆ. ನಮ್ಮಲ್ಲಿ ಎಂತೆಂಥ ಆಧ್ಯಾತ್ಮಿಕ ಪುರುಷರು ಆಗಿ ಹೋಗಿದ್ದಾರೆ, ಕೇಮಾರ್ ಸ್ವಾಮಿಗಳು ಹೇಳಿದರು. ನಾನು ಈ ಮಧ್ಯಪ್ರದೇಶಕ್ಕೆ ಹೋಗಿದ್ದಾಗ ಒಂದು 4 ವರ್ಷಕ್ಕೆ ಮೊದಲು ಅಲ್ಲಿ ದೊಡ್ಡ ಖಾಂಡ್ವಾ ಎಂಬ ಪ್ರದೇಶ, ಒಂದು ದೊಡ್ಡ ಗಣಗೋಡ ಕಾರಿನ ಮಧ್ಯೆ ನಮ್ಮ ಬಂಟ ನಾವು ಸನ್ಯಾಸಿಯ ಜಾತಿ ಹೇಳಬಾರ್ದು ಅಂತ ಉಂಟು. ಸಾಧ್ವಿ ವೇದಾಂತಿಕಾನಂದ ಎಂಬ ಒಬ್ಬರು ಮಹಾಸಾಧ್ವಿ ಇದ್ದಾರೆ. ಅವರ 11ನೇ ಆಯಾಮಕ್ಕೆ ಪ್ರವೇಶಿಸಿದ ಒಬ್ಬರು ಮಹಾಸಾಧ್ವಿ, ಒಬ್ಬ ತಾಂತ್ರಿಕ ಹೆಂಗಸು. ಆಮೇಲೆ ಏನು ಅಂತ ಹೇಳಿದರೆ, ನಾನು ಉದ್ದಗಲಕ್ಕೂ ಸಂಚರಿಸುವಾಗ ನಮ್ಮ ಕೆಲವು ತಾಂತ್ರಿಕರನ್ನು ಭೇಟಿಯಾಗಿದ್ದೇನೆ. ಇದಕ್ಕಿಂತ ಮೊದಲು ನಮ್ಮಲ್ಲಿ ಆಗಿ ಹೋದ ತಾಂತ್ರಿಕ ನಾನು ಹೇಳ್ತೇನೆ ನೋಡಿ. ಇಲ್ಲೇ ಊರಿ ಹತ್ತಿರದಲ್ಲಿ ಒಬ್ಬರು ತ್ಯಾಮ್ಚೌಟರ್ ಅಂತ ಬಹಳ ದೊಡ್ಡ ತಾಂತ್ರಿಕರಿದ್ದರು. ಅವರು ಸ್ಥಾಪನೆ ಮಾಡಿದ ಕ್ಷೇತ್ರಗಳು ಇವತ್ತು ಮಾನಸ ಎಷ್ಟು ದೊಡ್ಡ ತಾಂತ್ರಿಕರು ನೋಡಿ. ಇವತ್ತು ಶಿವರೂರು ಬಡವಂತಾಯ ದೈವಸ್ಥಾನ ಅಂತ ಉಂಟು, ಅಲ್ಲೊಂದು ಬಾವಿಗೆ ಅವರು ಹಾಕಿದ ಕಲ್ಲು ಅಂತ ಹೇಳ್ತಾರೆ. ಇವತ್ತಿಗೂ ಜನ ಮುಗಿದು ಬಿದ್ದದ ತೀರ್ಥ ತರ್ತಾರೆ. ಇಲ್ಲಿ ನೆಲ್ಲಿದಡಿ ಎಂಬ ಪ್ರದೇಶದಲ್ಲೂ ದೈವ ಸಾನ್ನಿಧ್ಯ ಮಾಡಿದ್ದವರು, ಉದ್ದಗಲಕ್ಕೂ ದೈವ ಸಾನ್ನಿಧ್ಯ ಪ್ರತಿಷ್ಠೆ ಮಾಡಿದ ತಾಂತ್ರಿಕರು ಅವರು. ಆಮೇಲೆ ಒಬ್ಬರು ಕೆಲ್ಲಪ್ಪ ಶೆಟ್ಟಿ ಅಂತ ಇದ್ರು ಮೂಡಬಿದ್ರಿ ಹತ್ರ, ಬಹಳ ದೊಡ್ಡ ತಾಂತ್ರಿಕರು. ಅವರು ಶಸ್ತ್ರಾಸ್ತ್ರಕ್ಕೆ ಹೋಗಿದರು. ಆಮೇಲೆ ಕಿಂಜಣ್ಣ ಶೆಟ್ಟಿ ಅಂತೇಳಿ ಮಂಗಳೂರಿನವರು ಇದ್ರು, ಕೊಟಿಯಾಲ್ಗುತ್ತಿನವರು, ಅವರು ದೊಡ್ಡ ತಾಂತ್ರಿಕರು. ಇಂಥ ತಾಂತ್ರಿಕರು ಅನೇಕೋ ಬಂದು ಆಗಿ ಹೋಗಿದ್ದಾರೆ. ಇವತ್ತು ಮಂಗಳೂರು ನಗರ ಪ್ರದೇಶದ ಹೊರಭಾಗದ ಒಂದು 2 ತಾಂತ್ರಿಕರಿದ್ದಾರೆ. ನಿಮಗೆ ಯಾರಿಗೂ ಸಮಾಜದ ಪರಿಚಯ ಅವರಿಗಿಲ್ಲ. ಆದರೆ ಇವತ್ತು ಸಂತೋಷ್ ಗುರೂಜಿಯವರು ಸಮಾಜಕ್ಕೆ ಒಂದು ಸಂಸ್ಥಾನ ಬೇಕು ಅಂತ ಹೇಗೆ ಹೇಳಿ ಒಟ್ಟಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಅವರ ಕೆಲಸವನ್ನು ತಾವು ಕೂತು ನಿತ್ಯ ಸಮಾಜ, ಬಂಟ ಸಮಾಜ ಒಟ್ಟಿಗೆ ಅಖಂಡ ಹಿಂದೂ ಸಮಾಜ, ಅಖಂಡ ರಾಷ್ಟ್ರದ ಏಳಿಗೆಗೋಸ್ಕರ ನಿತ್ಯ ಜಪ ತಪ ಅಗ್ನಿ ಮುಖಾಂತರ ಹೋಮ ಯಜ್ಞವನ್ನು ಮಾಡ್ತಾ ಇದ್ದಾರೆ 2 ಬಂಟರು. ಆಮೇಲೆ ದಕ್ಷಿಣ ಭಾರತದಲ್ಲಿ ತಂಜಾವೂರಲ್ಲೊಬ್ಬಳ ಬಹಳ ದೊಡ್ಡ ಪರಕಾಯ ಪ್ರವೇಶ ಮಾಡಿದಂಥ ನಮ್ಮ ಇಲ್ಲಿ ದೊಡ್ಡ ಮನೆತನದ ಒಬ್ಬರು ಬಂಟರಿದ್ದಾರೆ ಇಲ್ಲೇ ತಂಜಾವೂರಲ್ಲಿ. ಅವರ ಹೆಸರನ್ನ ನಾವು ತಾಂತ್ರಿಕರು ಯಾವತ್ತು ಗುರುತು ಹೇಳಬಾರ್ದು ಅಂತೇಳಿ ಹೇಳ್ತದೆ. ಅವರೆಲ್ಲ ಅಂಥ ಸಾಧಕರಿರುವಾಗ ಅವರಲ್ಲೆಲ್ಲ ಅಭಿಪ್ರಾಯವನ್ನು ನಾವು ಕೇಳ್ಕೊಳ್ಬೇಕು. ಒಂದು ವೇಳೆ ಅಂತ ಅನಿವಾರ್ಯತೆ ಇದ್ದಿದ್ರೆ ಆ ತಾಂತ್ರಿಕರೇ ಪಕ್ಷೀಯ ನಿರ್ಧಾರಗಳು ಅಲ್ಲ, ಅಂತ ಅನಿವಾರ್ಯತೆ ಇರ್ತಿದ್ರೆ ಅವರೇ ಹೇಳ್ತಾ ಇದ್ರು ನಮಗೊಂದು ಗುರುಪೀಠ ಬೇಕು. ಯಾಕೆಂದ್ರೆ ನಮ್ಮಲ್ಲಿ ಯಾವತ್ತು ಗುತ್ತು ಎಂಬ ಪರಂಪರೆ ಉಂಟಾ ಅದನ್ನು ದೊಡ್ಡದು ಮಾಡಬೇಕು. ಈಗ ನಮ್ಮ ಬಂಟರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ಮಾಲಾಡಿ ಅವರು ಒಳ್ಳೆ ಸಾತ್ವಿಕ ವ್ಯಕ್ತಿ, ಅವರಿಗೆ ಆಧ್ಯಾತ್ಮದ ಒಲವುಂಟು, ಅವರಲ್ಲಿ ಅಂಥ ಒಂದು ಆಧ್ಯಾತ್ಮಿಕ ಜ್ಞಾನ ಉಂಟು. ನಾನು ಅದನ್ನು ತಿಳ್ಕೊಂಡಿದ್ದೇನೆ, ನನಗೆ ಭಾರಿ ಪ್ರೀತಿಯವರು ಕೂಡ. ಅವರೊಂದು ಬಂಟ ಗ್ರಾಮ ಅಂತ ಒಂದು ಮಾಡಲಿಕ್ಕೆ ಹೊರಟಿದ್ದಾರೆ. ಒಂದು ಗುತ್ತನ್ನು ಮಾಡಿ ಅದರ ಸುತ್ತೊಂದು ಬಹಳ ಒಳ್ಳೆ ಕಲ್ಪನೆ ಅದು.
ಯಾಕೆಂತ ಹೇಳಿ ಮುಂದಿನ ಜನರೇಷನ್ಗೆ ಗುತ್ತಿನ ಮನೆಗಳು ಬಿದ್ದು ಹೋಗಿದೆ, ಇಲ್ಲದ್ರೆ ಸರ್ಕಾರಕ್ಕೆ ಎಕ್ವೈರ್ ಆಗಿ ಹೋಗಿದೆ ಅಂಥವರಿಗೆ ಆ ಬಂಟ ಗ್ರಾಮವನ್ನು ನಿರ್ಮಾಣ ಮಾಡಿ, ನಾನು ಈಚೆಗೆ ಅವರೊಂದು ಆ ಕಾರ್ಯಕ್ರಮ ಮಾಡೋವರ ಕಾನ್ಸೆಪ್ಟ್ ನೋಡಿದೆ, ನನಗೆ ಬಹಳ ಸಂತೋಷ ಆಯಿತು. ಎಸ್ ದುರ್ಗಾ ಪ್ರಸಾದ್ ಶೆಟ್ಟರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಬಂಟ ಸಂಸ್ಥಾನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.